ಕಾಪು ತಾಲೂಕಿನಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶಗಳೆಲ್ಲ ಜಲಾವೃತಗೊಂಡಿದ್ದು ಹಲವು ಮನೆಗಳು ಜಲಾವೃತಗೊಂಡಿವೆ. ಮಜೂರು, ಉಳಿಯಾರು, ಕರಂದಾಡಿ, ಮಲ್ಲಾರು ಸೇರಿದಂತೆ ಹಲವು ಕಡೆಗಳಲ್ಲಿ ಭಾನುವಾರ ಕೃತಕ ನೆರೆಭೀತಿ ಉಂಟಾಗಿದ್ದು ಹಲವು ಮನೆಗಳು ಜಲಾವೃತಗೊಂಡಿವೆ. ಮನೆಯವರನ್ನು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸ್ಥಳೀಯ ಆಡಳಿತ ಸೂಚನೆ ನೀಡಿದ್ದು ಸುರಕ್ಷಿತ ಸ್ಥಳಗಳಿಗೆ ವರ್ಗಾವಣೆ ಕಾರ್ಯದಲ್ಲಿ ಸ್ಥಳೀಯರು ಸಹಕಾರ ನೀಡಿದ್ದಾರೆ. ಪಲಿಮಾರು ಅಣೆಕಟ್ಟು ಪ್ರದೇಶದ ಸಂಪೂರ್ಣ ಜಲಾವೃತಗೊಂಡಿದ್ದು ಅಣೆಕಟ್ಟಿನಲ್ಲಿ ತ್ಯಾಜ್ಯದ ರಾಶಿ, ಮರಮಟ್ಟುಗಳು ಸಿಲುಕಿ ನೀರು ಜಮಾವಣೆಗೊಂಡು ನೆರೆ ಉಂಟಾಗಲು ಇದು ಕೂಡ ಕಾರಣವಾಗಿದೆ. ಪಂಚಾಯತಿಯ ಶಿವಪ್ರಸಾದ್ ವ್ಯಾಪ್ತಿಯ ಶಿವಪ್ರಸಾದ್ ಶೆಟ್ಟಿ ಯಲ್ಲದಡಿ ಮಾತನಾಡುವುದು. ಮೊನ್ನೆಯಿಂದ ಧಾರಾಕಾರವಾದ ಮಳೆ ಬರ್ತಾ ಉಂಟು. ತೆಂಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೂಂದಾಡು ರಸ್ತೆ ಜಲಾವೃತಗೊಂಡಿದ್ದು ಇದೊಂದು ಕೃತಕ ನೆರೆಯಾಗಿದೆ. ಯಾಕೆಂದ್ರೆ ಹೇಳಿದ್ರೆ ಹಲವು ವರ್ಷದಿಂದ ಇಲ್ಲಿಯ ನೀರು ಹೋಗುವಂತ ತೋಡು ಹೂಳು ಎತ್ತಲಿಲ್ಲ. ಅದೇ ರೀತಿ ಕಸ ಕಡ್ಡಿಗಳಿಂದ ತುಂಬಿಕೊಂಡು ಇದ್ದರಿಂದ ಅಲ್ಲಿ ನೀರು ಸರಾಗವಾಗಿ ಹರಿಯುವುದಿಲ್ಲ. ಆದ್ದರಿಂದ ಅದು ಎಲ್ಲ ಕೃಷಿ ಭೂಮಿಗೆ ಬಂದು ಜಲಾವೃತಗೊಂಡಿದೆ. ಇಲ್ಲಿ ಸುಮಾರು 15 ವರ್ಷದಿಂದ ಯಾರು ಕೃಷಿಯನ್ನು ಮಾಡುವುದಿಲ್ಲ. ಯಾಕಂದ್ರೆ ಹೇಳಿದ್ರೆ ಇಲ್ಲಿ ನೀರು ಸರಾಗವಾಗಿ ಹರಿಯುವುದಿಲ್ಲ. ಆದ್ದರಿಂದ ಕೃಷಿಯನ್ನು ಮಾಡುವುದಿಲ್ಲ. ನಾವು ಹಲವು ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಕೃಷಿ ಇಲಾಖೆಗೆ ಸಹ ಮನವಿಯನ್ನು ಕೊಟ್ಟಿದ್ದೇವೆ.